ವೈದ್ಯನಾಥ ಮಹಿಳಾ ಬಳಗದ 3ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವ ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಗೆ ಅತಿಥಿ ಗಣ್ಯರನ್ನು ನಮ್ಮ ಸಂಘದ ಅಧ್ಯಕ್ಷರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದೈವದ ಸನ್ನಿಧಿಗೆ ಪ್ರಣಾಮ ಸಲ್ಲಿಸುತ್ತಾ ಗ್ರಾಮ ದೇವರಾದ ಸೋಮನಾಥ ದೇವರಿಗೂ ಹಾಗೂ ಉಳ್ಳಾಲ್ತಿ ಅಮ್ಮನಿಗೂ ಶಿರಬಾಗಿ ನಮಸ್ಕರಿಸುತ್ತಾ ಇಂದು ಇಲ್ಲಿ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ವೈದ್ಯನಾಥ ಮಹಿಳಾ ಸೇವಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿಗೆ ನಿಮ್ಮೆಲ್ಲರ ಸ್ವಾಗತವನ್ನು ಬಯಸ್ತೇನೆ. ಕೇಂದ್ರದ ಜಗದೀಶ್ ಉಳ್ಳಾಳ್ಬೈಲ್ ಇವರನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ಳುತ್ತಿದ್ದೇವೆ. ನಮಗೆ ದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಮೊದಲಿಗೆ ಪ್ರಾರ್ಥನೆಯನ್ನು ನೆರವೇರಿಸುವವರು ನಮ್ಮ ಪುಟ್ಟ ಮಕ್ಕಳಾದ ಹಿಯಾ, ಜೀವಿಕಾ, ಧನ್ಯ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರ ಗಣಪತಿ ಶರಾವ್ ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಡಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರ ಗಣಪತಿ ಶರಾವ್ ಗಣಪತಿ ಕುಂಬಾಶಿ ಗಣಪತಿ ಶರಣು. ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಿಲ್ಲದೆಲ್ಲರೂ ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀನಿಲ್ಲದೆ ನಮರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರ ಗಣಪತಿ ಶರಾವ್ ಗಣಪತಿ ಕುಂಬಾಶಿ ಗಣಪತಿ ಶರಣು. ಹರಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಶ್ರೀ ವೈದ್ಯನಾಥ ದೈವದ ಸನ್ನಿಧಿಗೆ ಪ್ರಣಾಮ ಸಲ್ಲಿಸುತ್ತಾ ಗ್ರಾಮ ದೇವರಾದ ಸೋಮನಾಥ ದೇವರಿಗೂ ಹಾಗೂ ಉಳ್ಳಾಲ್ತಿ ಅಮ್ಮನಿಗೂ ಶಿರಬಾಗಿ ನಮಸ್ಕರಿಸುತ್ತಾ ಇಂದು ಇಲ್ಲಿ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ವೈದ್ಯನಾಥ ಮಹಿಳಾ ಸೇವಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಅವರಿಗೆ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಬಯಸುತ್ತೇನೆ. ಇವರಿಗೆ ಮೋಹಿನಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಿರಿಯ ಸಲಹೆಗಾರನಾಗಿ ಶ್ರೀ ವಿದ್ಯಾನಾಥ ಮಹಿಳಾ ವಿಭಾಗದ ಗೌರವಾಧ್ಯಕ್ಷ ಶ್ರೀಮತಿ ವನಜಾಕ್ಷಿ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಮತಿ ವೇದಾವತಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಜಿಲ್ಲಾ ಮಟ್ಟದ ವಾಲಿಬಾಲ್ ಆಟಗಾರ್ತಿ ಸುಹನಾ ಉಚ್ಚಿಲ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಮತಿ ಅನುನವ್ಯ ಇವರು ಹೂವನ್ನು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಶ್ರಮಿಸಿದ ಹಾಗೂ ಬೆಂಬಲವಾಗಿ ಸಲಹೆಗಾರರಾದ
ಸಲಹೆಗಾರರಾಗಿ ಜಗದೀಶ್ ಉಲ್ಲಾಲ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಹಿಳಾ ಸೇವಾ ಬಲಗದ ಹಿರಿಯ ಸಲಹೆಗಾರರಾಗಿ ಮಾರ್ಗದರ್ಶಕರಾದ ನಾರಾಯಣ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಜಯಂತಿ ಸತೀಶ್ ಇವರು ಹೂವನ್ನು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಯಶಸ್ವಿಗೆ ಶ್ರಮಿಸಿದ ಹಾಗೂ ಬೆಂಬಲಿಗರಾಗಿ ಸಲಹೆಗಾರರಾಗಿ ಬಂದಂತಹ ಪದ್ಮನಾಭ ಧರ್ಮನಗರ ಹಾಗೂ ಜಗದೀಶ್ ಅಂಚನು ಇವರಿಗೂ ಮಹಿಳಾ ಬಲಗದ ಪರವಾಗಿ ಸ್ವಾಗತವನ್ನು ಚೇತನ ಇವರು ಹೂವನ್ನು ನೀಡಿ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆಗಮಿಸಿದ ಶ್ರೀ ವೈದ್ಯನಾಥ ಮಹಿಳಾ ಮಂಡಲದ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಊರಿನವರು, ಹಿರಿಯರು ನಮ್ಮ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಶ್ರೀ ವೈದ್ಯನಾಥ ದೈವದ ಭಕ್ತಾದಿಗಳು ಮುಕ್ತಾಯಗೊಳಿಸುತ್ತೇನೆ. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿದ ಶ್ರೀಮತಿ ಕುಸುಮಾ ಎಸ್ ಗಟ್ಟಿ ಇವರಿಗೆ ಧನ್ಯವಾದಗಳು. ವಾರ್ಷಿಕ ವರದಿಯನ್ನು ಚಿತ್ರಕಲಾ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿನ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಸಭಿಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಶ್ರೀ ವೈದ್ಯನಾಥ ದೇವಸ್ಥಾನ ಮಹಿಳಾ ಬಳಗ ಉಳ್ಳಾಳ ಬೈಲ್ ಇದರ ವಾರ್ಷಿಕ ವರದಿ ದಿನಾಂಕ 10/4/2022 ಮೊದಲನೇ ವರ್ಷದ ವಾರ್ಷಿಕ ಕಾರ್ಯಕ್ರಮಗಳು ಬಹಳ ಸಂಭ್ರಮದಿಂದ ನೆರವೇರಿತು. ಈ ದಿನದಂದು 4 ಜನ ಸಾಧಕರಿಗೆ ಸನ್ಮಾನ ಸಮಾರಂಭ ನೆರವೇರಿತು. ಶ್ರೀ ಗೋಪಾಲ್ ಕೃಷ್ಣ ಮಡಿವಾಳ ಉಳ್ಳಾಳ ಬೈಲ್ ಹಿರಿಯ ಕೃಷಿಕರು, ಕುಮಾರಿ ದಿವ್ಯ ಪೂಜಾರಿ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರ್ತಿ, ಶ್ರೀಮತಿ ಸುಮತಿ ಅಂಗನವಾಡಿ ಉಳ್ಳಾಳ ಬೈಲ್ ಶಿಕ್ಷಕಿಯಾಗಿ 25 ವರ್ಷದ ಸೇವೆ, ಸುಷ್ಮಿತಾ ಶೆಟ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಕಲಾವಿದೆ. ಇವರಿಗೆ ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಸ್ಮರಣಿಕೆಯೊಂದಿಗೆ ಸನ್ಮಾನಿಸಲಾಯಿತು. ನಂತರ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕೊನೆಗೆ ಧನ್ಯವಾದದೊಂದಿಗೆ ಕಾರ್ಯಕ್ರಮಗಳು ಮುಕ್ತಾಯವಾದವು. ತುಳಸಿ ಪೂಜೆಯಂದು ಅವರವರ ಮನೆಯ ತುಳಸಿ ಕಟ್ಟೆಯನ್ನು ಅಲಂಕರಿಸಿ ಫೋಟೋ ತೆಗೆದು ಸ್ಪರ್ಧೆ ನಡೆಸಿ ಬಹುಮಾನವನ್ನು ನೀಡಲಾಯಿತು. ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯಂದು ತುಡರ್ ಪರ್ವದ ಪ್ರಯುಕ್ತ ಮಹಿಳೆಯರು ರಂಗೋಲಿ ಬಿಡಿಸಿ ತಮ್ಮ ಹೆಸರಿನಲ್ಲಿ ದೀಪ ಬೆಳಗಿಸುವ ಕಾರ್ಯಕ್ರಮ ನಡೆಯಿತು. ದಿನಾಂಕ 20/11/2022 ಕೊಲ್ಲೂರು, ಬಪ್ಪನಾಡು, ಉಚ್ಚಿಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಆನೆಗುಂಡಿ ಮಹಾಗಣಪತಿ ದೇವಸ್ಥಾನ ಮತ್ತು ಮುರುಡೇಶ್ವರ ಕ್ಷೇತ್ರಗಳ ದರ್ಶನ ಪಡೆದೆವು. ದಿನಾಂಕ 19/3/2023 ಮಹಿಳೆಯರಿಗೆ ಮತ್ತು 26/3/2023 ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ದಿನಾಂಕ 2/4/2023 2ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮ ನಡೆಯಿತು. ಈ ದಿನದಂದು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸುಂದರ ಸಮಾಜ ಸೇವಕರು, ವೀರಣ್ಣ ಬಳೆಗಾರ, ರುದ್ರಭೂಮಿ ಸೇವೆ ಮಾಡುವವರು, ತ್ರಷಾ ಜಿ ಕನ್ನಡದ ನೃತ್ಯ ಕಲಾವಿದೆ, ಪ್ರತೀಕ್ ರಾಜ್ಯ ಮಟ್ಟದ ಕರಾಟೆಯಲ್ಲಿ ಪ್ರಥಮ ಸ್ಥಾನ. ಇವರಿಗೆ ಶಾಲು ಹೊದಿಸಿ ಫಲಪುಷ್ಪ
ಫಲಪುಷ್ಪ ನೀಡಿ ಸ್ಮರಣಿಕೆಯೊಂದಿಗೆ ಗೌರವಿಸಲಾಯಿತು. ನಂತರ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ದಿನಾಂಕ 29/3/2024 ಮೂರನೇ ವರ್ಷದ ವಾರ್ಷಿಕ ಕಾರ್ಯಕ್ರಮದ ಪ್ರಯುಕ್ತ ವಿವಿಧ ಸ್ಪರ್ಧೆಗಳು ನಡೆದವು. ಇಂದು ನಾವು 11/4/2024 ಮೂರನೇ ವರ್ಷದ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಮಾತೃವಂದನೆ ಹಿರಿಯರಿಗೆ ನಡೆಸುವ ತಯಾರಿಯಲ್ಲಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವರದಿಯನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ವನ್ನು ಕಾಣಲು ಕಾರಣಕರ್ತರೇ ಇವರು. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಪೋಷಣೆ ಮಾಡಿ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದರಲ್ಲವೇ, ಇದಕ್ಕಿಂತ ನಾವು ಹೆಚ್ಚೇನು ನಿರೀಕ್ಷಿಸಲು ಸಾಧ್ಯ? ಕೈಯಲ್ಲಿ ಸಾಧ್ಯವಿದ್ದಷ್ಟು ಕಷ್ಟಪಟ್ಟು ದುಡಿದು ನಮಗೆ ವಿದ್ಯಾಭ್ಯಾಸವನ್ನು ನೀಡಿ ನಮ್ಮನ್ನು ಇವತ್ತು ನಮಗೆ ಒಂದು ನೆಲೆಯನ್ನು ನೀಡಿರುತ್ತಾರೆ. ಅದೇ ರೀತಿ ಮಕ್ಕಳು ತಪ್ಪು ದಾರಿಯನ್ನು ನಡೆದಾಗ ಅದನ್ನು ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತೆರೆದುಕೊಂಡು ಬಂದು ನಮ್ಮ ಜೀವನಕ್ಕೆ ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟವರೇ ನಮ್ಮ ಪೂಜನೀಯ ತಾಯಂದಿರು. ಇವರಿಗೆ ಈಗ ಮಾತೃವಂದನಾ ಕಾರ್ಯಕ್ರಮ. ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಪರವಾಗಿ ಮಾತೃವಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿರುವವರು ನಮ್ಮವರೇ ಆದ ಕೃಷ್ಣಮಕ್ಕ. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ವೈದ್ಯನಾಥ ಸಂಘದ ಸದಸ್ಯರು ಎಲ್ಲರೂ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಬರಮಾರಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು. ಮುತ್ತು ಇವರನ್ನು ಕೂಡ ಸಂಘದ ಸದಸ್ಯರು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಅದೇ ರೀತಿ ಇವರ ಒಂದು ಕಿರು ಪರಿಚಯ. ಈ ಕಿರು ಪರಿಚಯವನ್ನು ಸದಸ್ಯರು, ನಾನು ಹೆಸರು ಹೇಳ್ತೇನೆ, ಅವರು ವೇದಿಕೆಗೆ ಬಂದು ಅವರ ಕಿರು ಪರಿಚಯವನ್ನು ಮಾಡಬೇಕು. ಅದೇ ರೀತಿ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಸೇರಿ ಈ ಪೂಜನೀಯ ತಾಯಂದಿರಿಗೆ ಮಾತೃವಂದನಾ ಕಾರ್ಯಕ್ರಮವನ್ನು ಸನ್ಮಾನದ ಮೂಲಕ ಫಲವಸ್ತು ಕೊಡುವ ಮೂಲಕ ನೆರವೇರಿಸಿಕೊಡಬೇಕಾಗಿ ಶ್ರೀ ವೈದ್ಯನಾಥ ಮಹಿಳಾ ಬಳಗ ಉಳ್ಳಾಳವೈಲ್ ಸಂಘದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಕೃಷ್ಣಮ್ಮ ಇವರು ಐತಪ್ಪ ಚೆರಿಯಮ್ಮ ದಂಪತಿಗಳ 4ನೇ ಮಗಳಾಗಿದ್ದು ಉಪ್ಪಲದ ಬಾಯಾರ್ ಎಂಬಲ್ಲಿ ಜನಿಸಿರುತ್ತಾರೆ. ಇವರು ಸುಂದರ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಪ್ರಸ್ತುತ ಧರ್ಮನಗರದಲ್ಲಿ ನೆಲೆಸಿರುತ್ತಾರೆ. ಇವರಿಗೆ 4 ಜನ ಗಂಡು ಮಕ್ಕಳು ಹಾಗೂ ಹಾಗೂ 2 ಜನ ಹೆಣ್ಣು ಮಕ್ಕಳಿರುತ್ತಾರೆ. ಇವರು ತುಂಬು ಕುಟುಂಬದಿಂದ ಬಂದಿರುತ್ತಾರೆ. ಎಲ್ಲ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಒಳ್ಳೆಯ ಸಂಸ್ಕಾರವಂತರಾಗಿ ಬೆಳೆಸಿರುತ್ತಾರೆ. ಹಿಂದಿನ ಕಾಲದಲ್ಲಿ ಕೂಡು ಕುಟುಂಬ ಇತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದ ಈ ಕುಟುಂಬ ಬೇರ್ಪಟ್ಟು ವಿಭಕ್ತ ಕುಟುಂಬಗಳಾಗಿ ಮಾರ್ಪಾಡಾಗಿರುತ್ತದೆ. ಇದು ಮಕ್ಕಳಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ಕೃಷ್ಣಮ್ಮ ಇವರು ಜೀವನ ಮೌಲ್ಯಗಳನ್ನು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸಿಕೊಟ್ಟ ಕಾರಣ ಸಮಾಜದಲ್ಲಿ ಸತ್ಪ್ರಜೆಯಾಗುವಲ್ಲಿ ಇವರ ಪಾತ್ರ ಹಿರಿದಾಗಿರುತ್ತದೆ. ಇಂತಹ ಮಾತೆಯನ್ನು ನಮಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲು ನಮಗೆ ತುಂಬ ಹೆಮ್ಮೆಯಾಗುತ್ತದೆ. ಇವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ವೈದ್ಯನಾಥ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ವಂದನೆ. ಮಾತೃ ವಂದನಾ ಕಾರ್ಯಕ್ರಮ ಕಮಲಾ. ಇವರಿಗೆ ಜಯಂತಿ ಸತೀಶ್ ಇವರು ಕಿರು ಪರಿಚಯವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಕಮಲಮ್ಮ ಪೂಜಾರಿಯವರು ಗುರುವಪ್ಪ ಪೂಜಾರಿ ಹಾಗೂ ನಾಗಮ್ಮ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ ಕನೀರು ತೋಟ ಎಂಬಲ್ಲಿ ಜನಿಸಿರುತ್ತಾರೆ. ಇವರು ವೈದ್ಯನಾಥ ದೇವಸ್ಥಾನದ ಹಿರಿಯ ಅರ್ಚಕರಾದ ದಿವಂಗತ ಸುಬ್ಬಯ್ಯ
ಪೂಜಾರಿಯವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು ಪ್ರಸ್ತುತ ಉಳ್ಳಾಲ ಬೈಲಿನಲ್ಲಿ ನೆಲೆಸಿರುತ್ತಾರೆ. ಇವರಿಗೆ 6 ಗಂಡು ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ. ಸೊಸೆಯಂದಿರು ಮತ್ತು ಮರಿಮಕ್ಕಳೊಂದಿಗೆ ಸುಖಮಯವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಇವರು ತನ್ನ ಎಲ್ಲ ಮಕ್ಕಳಿಗೂ ಉತ್ತಮ ವಿದ್ಯಾಭ್ಯಾಸ ಕೊಟ್ಟು ಬೆಳೆಸುತ್ತಾರೆ. ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿತ್ವಗಳಾಗಿ ಮಾಡಿಸಿರುತ್ತಾರೆ. ಇವರು ತಮ್ಮ ನೆರೆಹೊರೆಯಲ್ಲಿ ಮಕ್ಕಳು ಜನಿಸಿದಾಗ ಮಕ್ಕಳ ಆರೈಕೆ ಮಾಡಲು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಲ್ಲಿ ನಿಷ್ಕನರು. ನೀಡಿ ಚಪ್ಪಾಳೆ ಎಷ್ಟು ಬಂತು ಅಷ್ಟು ವೇದಿಕೆಯಲ್ಲಿ ಇರುವವರು ತುಂಬ ಉತ್ಸಾಹಕರವಾಗಿರುತ್ತಾರೆ. ಮೋಹಿನಿ ಇವರ ಕಿರು ಪರಿಚಯವನ್ನು ಸುಮತಿ ಇವರು ನೀಡಲಿದ್ದಾರೆ. ನಮಸ್ಕಾರ. ಮೋಹಿನಿ ಅಮ್ಮನವರು ಹುಟ್ಟಿ ಬೆಳೆದದ್ದು ಮಂಗಳೂರಿನ ಜಪ್ಪುವಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಕೂಡ ಜಪ್ಪುವಿನಲ್ಲಿ ಪಡೆದುಕೊಂಡರು. ಇವರು 5ನೇ ತರಗತಿ ವಿದ್ಯಾಭ್ಯಾಸವನ್ನು ಪಡೆದಿದ್ದು ತನ್ನ ತಮ್ಮ ಹಾಗೂ ತಂಗಿಯ ಜೊತೆ ಗೋಡಂಬಿ ಕಾರ್ಖಾನೆಗೆ ಹೋಗಿ ಜೀವನ ನಡೆಸುತ್ತಿದ್ದರು. ನಂತರ ಶ್ರೀ ವೈದ್ಯನಾಥ ಕ್ಷೇತ್ರದ ಭಂಡಾರಮನೆಯವರಾದ ಗುರುವಪ್ಪ ಪೂಜಾರಿ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಇವರಿಗೆ 3 ಜನ ಗಂಡು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಮರಿಮಕ್ಕಳೊಂದಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ 85 ವರ್ಷ ವಯಸ್ಸಾಗಿದ್ದು ಇವರಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂಬುದು ಶ್ರೀದೇವರಲ್ಲಿ ಪ್ರಾರ್ಥಿಸಿದೆ. ಅಧ್ಯಕ್ಷರಾದ ರಾಜಶ್ರೀ ಇವರು ಸನ್ಮಾನ ಹಾಗೂ ಮಾತೃವಂದನಾ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಅವನ್ನು ನೀಡಿ ಹುಟ್ಟಿ ಬೆಳೆದದ್ದು ಬಿಕರ್ನಕಟ್ಟೆಯಲ್ಲಿ. ಅವರು 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ನಂತರ ಅವರು ಪಡಿಲಿನಲ್ಲಿ ಅಣ್ಣವರ ಜೊತೆಯಲ್ಲಿ ಬೀಡಿ ಕಟ್ಟಿ ಜೀವನ ನಡೆಸುತ್ತಿದ್ದರು. ನಂತರ ಅವರಿಗೆ ಮದುವೆಯಾದದ್ದು ಉಳ್ಳಾಲಬೈಲು ವೈದ್ಯನಾಥ ಕ್ಷೇತ್ರದ ಅರ್ಚಕರಾದ ತಿಮ್ಮಪ್ಪ ಪೂಜಾರಿ ಹಾಗೂ ಲಕ್ಷ್ಮೀ ಇವರ ಮಗನಾದ ಕೃಷ್ಣಪ್ಪ ಪೂಜಾರಿಯವರನ್ನು ವಿವಾಹವಾಗಿರುತ್ತಾರೆ. ಇವರಿಗೆ 83 ವಯಸ್ಸಾಗಿರುತ್ತದೆ. 3 ಗಂಡು ಮಕ್ಕಳು ಹಾಗೂ ಸೊಸೆಯಂದಿರು, 2 ಹೆಣ್ಣು ಮಕ್ಕಳು ಹಾಗೂ ಮೊಮ್ಮಕ್ಕಳು ಹಾಗೂ ಮರಿಮಕ್ಕಳ ಜೊತೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಉತ್ತಮ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಕೇಳಿಕೊಳ್ಳುತ್ತಿದ್ದೇನೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಿ. ಅಮ್ಮನವರು ಅಪ್ಪಯ್ಯ ಪೂಜಾರಿ ಮತ್ತು ಲಕ್ಷ್ಮೀ ದಂಪತಿಗಳ 2ನೇ ಪುತ್ರಿಯಾಗಿದ್ದು ತಲಪಾಡಿಯ ಪಂಜರದಲ್ಲಿ ಜನಿಸಿದರು. ಇವರು ವಿದ್ಯಾಭ್ಯಾಸವಿಲ್ಲದಿದ್ದರೂ ಅವರ ಹೆಸರನ್ನು ಬರೆಯುತ್ತಾರೆ, ಪೇಪರ್ ಓದುತ್ತಾರೆ. ಇವರು ಬಂಟಪ್ಪ ಪೂಜಾರಿ ಅವರನ್ನು ಮದುವೆಯಾಗಿ ಅಟ್ಟೆಗೋಲಿಯಲ್ಲಿ ನಿಲ್ಲಿಸಿದರು. ನಂತರ ಅವರು ಉಳ್ಳಾಲಕ್ಕೆ ಬಂದರು. ತಮ್ಮ ಕಷ್ಟದ ಜೀವನದಲ್ಲಿ ಬೀಡಿ ಕಟ್ಟಿ ಐಸ್ ಫ್ಯಾಕ್ಟರಿಗೆ ಮರಳು ಹೊತ್ತು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿರುತ್ತಾರೆ. ಇವರಿಗೆ 1 ಹೆಣ್ಣು ಹಾಗೂ 2 ಜನ ಗಂಡು ಮಕ್ಕಳು, ಸೊಸೆಯಂದಿರು, ಅಳಿಯ, 8 ಮೊಮ್ಮಕ್ಕಳು, 7 ಮರಿಮಕ್ಕಳೊಂದಿಗೆ ಸುಖಕರವಾದ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಆರೋಗ್ಯ ಆಯುಷ್ಯವನ್ನು ದೇವರು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.
ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ನಮ್ಮ ಮಹಿಳಾ ಸೇವಾ ಬಳಗದ ಹಿರಿಯ ಸಲಹೆಗಾರರಾಗಿ ಮಾರ್ಗದರ್ಶಕರಾದ ನಾರಾಯಣ್ ಇವರು 2 ನುಡಿವಚನಗಳನ್ನು ನೀಡಲಿದ್ದಾರೆ. ನೊಂದಿಗೆ ಶುರು ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ನಾವು ಕಂಡದ್ದು ಮಾತೃವಂದನಾ ಕಾರ್ಯಕ್ರಮ. ಮಾತೃವಂದನ ಈ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಪುರಾಣ ಕಥೆಗಳಲ್ಲಿ ನಾವು ಕಂಡು ಬರ್ತೀವಿ. ಪುರಾಣ ಕಥೆಗಳಲ್ಲಿದೆ ಸತ್ಯಯುಗದಲ್ಲಿ, ನಾವು ಅದರಂತರ ತ್ರೇತಾಯುಗದಲ್ಲಿ, ಅದರಂತರ ದ್ವಾಪರ ಯುಗದಲ್ಲಿ ಹಾಗೂ ಈ ಕಲಿಯುಗದಲ್ಲಿಯೂ ಈ ಸಂಸ್ಕೃತಿಯನ್ನು ನಾವು ಉಳಿಸಿಕೊಂಡು ಬಂದಿರುವಂತಹ ಈ ಕಾಲಘಟ್ಟದಲ್ಲಿ ನಾವು ಇವತ್ತು ಹಿರಿಯ ಮಾತೆಯರನ್ನು ನಾವು ವೇದಿಕೆಯಲ್ಲಿ ಕೂತುಗೊಳಿಸಿ, ವೇದಿಕೆಯಲ್ಲಿ ಅವರನ್ನು ಉತ್ತಮ ರೀತಿಯಲ್ಲಿ ಗೌರವಿಸಿ, ಅವರ ಆಶೀರ್ವಾದವನ್ನು ನಾವೆಲ್ಲರೂ ಇಲ್ಲಿ ನಮ್ಮ ಮಹಿಳಾ ಬಳಗದವರು ಪಡೆದಿರುವುದು ಒಂದು ಸಂತೋಷದ ವಿಷಯ. ಇದಕ್ಕೆ ದೇವರ ಆಶೀರ್ವಾದ ಸದಾ ಯಾವಾಗಲೂ ಇರಲೆಂದು ಹಾಗೂ ಈ ಮಹಿಳಾ ಬಳಗದ ಎಲ್ಲ ಸದಸ್ಯರು ತಮ್ಮ ಜೀವನದ ಉತ್ತಮ ಭವಿಷ್ಯತ್ತನ್ನು ಇಲ್ಲಿ ರೂಪಿಸಿಕೊಳ್ಳಲೆಂದು, ಈ ಭವಿಷ್ಯತ್ತು ಅವರ ಮಕ್ಕಳಿಗೂ ಮತ್ತು ಮಕ್ಕಳಿಗೂ ಅವರು ಮುಂದಕ್ಕೆ ಈ ವೇದಿಕೆಯಲ್ಲಿ ಬರುವಂತ ಕಾಲಘಟ್ಟವು ಒಂದು ದಿನ ಬರುವುದು. ಆ ದಿವಸಕ್ಕೂ ನಾವು ಕಾಲವನ್ನು ಕಾಯುತ್ತಿರುವ ಈಗ ನಾವು ತಿಳಿಸಬಾರದು ಎಂದರೆ ಮಾತೆಯರಲ್ಲಿ ಈಗ ನಾವು ಎಲ್ಲರೂ ನಮ್ಮ ಹಿರಿಯ ಅಜ್ಜಿಗಳಂತ ನಾವು ಹೇಳುವುದಿಲ್ಲ, ಅಮ್ಮಮ್ಮ ಈ ಅಮ್ಮಮ್ಮ ಎಂಬ ಶಬ್ದ ಉಂಟಲ್ಲ, ಈಗ ಎಲ್ಲ ಮಕ್ಕಳಲ್ಲಿಯೂ ಇದೆ. ಅಂದ್ರೆ ಅವರಿಗೆಲ್ಲರೂ ಅವಿಭಕ್ತ ಕುಟುಂಬ, ಭಕ್ತ ಕುಟುಂಬ ಹಾಗೂ ಖಾಲಿ ಗಂಟೆ ಹೆಂಡತಿ ಮಕ್ಕಳು ಇರುವ ಕುಟುಂಬದಲ್ಲಿ ಸಹ ನಾವು ಈ ತಾಯಂದಿರನ್ನು ಗೌರವಿಸುವುದು, ಮಾತೆಯರನ್ನು ಗೌರವಿಸುವುದು, ಅವರ ಆಶೀರ್ವಾದವನ್ನು ಪಡೆಯುವುದು, ಅವರಿಂದ ನಾವು ಉತ್ತಮ ಸಲಹೆಯನ್ನು ಸಹಕಾರವನ್ನು ಪಡೆಯುವುದು, ಅವರ ಆಶೀರ್ವಾದವೇ ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇರಲಿ ಎಂದು ಆಶಿಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾತೃವಂದನಾ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮಾತೆಯರಿಗೂ ಎಲ್ಲ ತಾಯಂದಿರಿಗೂ ನಾವು ಇವತ್ತಿನ ಈ 2 ಮಾತೆ ಅವಕಾಶ ಕೊಟ್ಟಂತವರಿಗೆ ನಾವು ವಂದನೆಗಳನ್ನು ನೀಡುತ್ತಾ ನನ್ನ 2 ಭಾಷಣಕ್ಕೆ ಅವಕಾಶವನ್ನು ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಸನ್ಮಾನ ಕಾರ್ಯಕ್ರಮ. ರಾಜ್ಯ ಮಟ್ಟದ ಪವರ್ ಲಿಫ್ಟ್ನಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಆದಿತ್ ಜೆ ಸುಲಾಯ ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಕಿರು ಪರಿಚಯವನ್ನು ಸೌಮ್ಯ ಇವರು ನೀಡಲಿದ್ದಾರೆ. ಅವರು 23/5/2007 ಜನಿಸಿದರು. ಶ್ರೀಮತಿ ಕವಿತಾ ಮತ್ತು ಜಗದೀಶ್ ಸುಳೆಯರವರ ಸುಪುತ್ರರಾಗಿರುತ್ತಾರೆ. ಇವರು ಸಂತ ಅಲೋಸಿಯಸ್ PU ಕಾಲೇಜಿನಲ್ಲಿ ಪ್ರಥಮ PUC PCMC ವಿದ್ಯಾಭ್ಯಾಸವನ್ನು ಪಡೆದಿದ್ದು ದ್ವಿತೀಯ PUCಗೆ ತೇರ್ಗಡೆಯಾಗಿರುತ್ತಾರೆ. ತಂದೆಯ ನಿರಂತರವಾದ ತರಬೇತಿ ಮತ್ತು ಬೆಂಬಲದಿಂದಾಗಿ ಬೆಂಗಳೂರಿನ ನೆಲಮಂಗಲದಲ್ಲಿ ಜರುಗಿರುವ ರಾಜ್ಯ ಮಟ್ಟ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 120 kg ಸಬ್ ಜೂನಿಯರ್ ವಿಭಾಗದಲ್ಲಿ ಇವರು ಚಿನ್ನದ ಪದಕ ಗಳಿಸಿರುತ್ತಾರೆ. ಇವರು ಶ್ರೀ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ಸದಸ್ಯರಾಗಿರುತ್ತಾರೆ. ನಿಮ್ಮ ಮುಂದಿನ ಭವಿಷ್ಯದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜೇತರಾಗಿ ಎಂದು ಶ್ರೀ ವೈದ್ಯನಾಥನಲ್ಲಿ ಬೇಡುತ್ತೇವೆ. ತಂದೆ ಮಗ ಇಬ್ಬರು ಒಟ್ಟಿಗೆ ಕೂಡ ಬಹುಮಾನವನ್ನು ಪಡೆದಿದ್ದಾರೆ. ಇವರಿಗೆ ಚಪ್ಪಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಮಕ್ಕಳು ಕೂಡ ಇನ್ನು ಮುಂದೆ ಇಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲು ಬದ್ಧರಾಗಿರಬೇಕು. ನೀವು ಕೂಡ ಇನ್ನು ಮುಂದೆ ಇದೇ ರೀತಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದು ಇಲ್ಲಿ ಸನ್ಮಾನಕ್ಕೆ ಬದ್ಧರಾಗಿರುತ್ತೀರೆಂದು ನಾನು ನಂಬಿರುತ್ತೇನೆ. ಜಗದೀಶ್ ಉಳ್ಳಾಳ್ಬೈಲ್ ಇವರ ಒಂದು ಕಿರು ಪರಿಚಯವನ್ನು ಮಲ್ಲಿಕಾ ಇವರು ನೀಡಲಿದ್ದಾರೆ. 31/1/1965 ಜನಿಸಿದರು. ಇವರು ಕೃಷ್ಣಪ್ಪ ಮತ್ತು ಗಾತೇನಿ ಅವರ ಸುಪುತ್ರರು. ಇವರು ಭಾರತ್ ಹೈಸ್ಕೂಲಿನಲ್ಲಿ 2nd PUC ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಇವರು ದಿ ಸೌತ್ ಕೆನರಾ ಕೋಆಪರೇಟಿವ್ ಗವರ್ಮೆಂಟ್ ಸೊಸೈಟಿ ಡೊಂಗರಿಕೆರೆ ಇಲ್ಲಿಯ ನಿರ್ದೇಶಕರಾಗಿರುತ್ತಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಗಳೂರು ಇಲ್ಲಿ ಉಪಾಧ್ಯಕ್ಷರು ಆಗಿರುತ್ತಾರೆ. ಲಿಪಿಕಾ ನೌಕರರ ಸಂಘದ ಗೌರವ ಅಧ್ಯಕ್ಷರು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರು ಆಗಿರುತ್ತಾರೆ. ವೈದ್ಯನಾಥ ಸೇವಾ ಸಮಿತಿ ಉಳ್ಳಾಲಬೈಲ್.
ಇಲ್ಲಿಯ ಸಂಘಟನಾ ಕಾರ್ಯದರ್ಶಿ. ನವೋದಯ ಫ್ರೆಂಡ್ಸ್ ಕ್ಲಬ್ ಉಳ್ಳಾಳ ಇಲ್ಲಿಯ ಉಪಾಧ್ಯಕ್ಷರು ಆಗಿರುತ್ತಾರೆ. ಸಾಧನೆ: ರಾಜ್ಯ ಮಟ್ಟದ ಸರಕಾರಿ ಕ್ರೀಡಾಕೂಟದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ 24 ಬಾರಿ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ 3 ಬಾರಿ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಮಟ್ಟದ ಕಬಡ್ಡಿ ಕ್ಯಾಪ್ಟನ್ ಆಗಿರುತ್ತಾರೆ. ಶಾಲಾ ಮಟ್ಟದ ಕಬಡ್ಡಿ ಆಟದ ತೀರ್ಪುಗಾರರಾಗಿ ಭಾಗವಹಿಸಿರುತ್ತಾರೆ. ಇತರ ಹಲವಾರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. 21-2022ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಸಮಸ್ತ ಪ್ರಶಸ್ತಿಯನ್ನು ಹಾಗೂ 25,000 ನಗದನ್ನು ನೀಡಿರುತ್ತಾರೆ. ಧನ್ಯವಾದಗಳು. ನೀಡಿದ ಮಲ್ಲಿಕಾ ಹಾಗೂ ಸೌಮ್ಯ ಇವರಿಗೆ ಧನ್ಯವಾದಗಳು. ಇವರಿಗೆ ಅತಿಥಿ ಗಣ್ಯರು ಕೂಡಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಾಬು ಪಿಲ್ಲರ್ ಇವರ ಒಂದು ಕಿರು ಪರಿಚಯವನ್ನು ವಾಣಿ ಸುನಿಲ್ ಇವರು ನೀಡಲಿದ್ದಾರೆ. ಯಾವುದೇ ಒಂದು ಫಲಾಪೇಕ್ಷವಿಲ್ಲದೆ ಜನರಿಗೆ ಸೇವೆಯನ್ನು ನೀಡುತ್ತಿದ್ದಾರೆ. ಓಂ ಶ್ರೀ ವೈದ್ಯನಾಥಾಯ ನಮಃ. ಮಾನವ ಸೇವೆ ಎಂಬುದು ಸರ್ವಶ್ರೇಷ್ಠ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನಸೇವೆಯಲ್ಲಿ ತೊಡಗಿರುವ ಸೋಮೇಶ್ವರ ಗ್ರಾಮದ ದಾರಂದ ಬಾಗಿಲಿನ ಶ್ರೀಯುತ ಬಾಬು ಪಿಲಾರ್ ರವರು ನಿಜಕ್ಕೂ ಅಭಿನಂದನೆಗೆ ಅರ್ಹರು. 1961 ಜೂನ್ 15ರಂದು ಶ್ರೀ ಮಯನಪ್ಪ ಮತ್ತು ಶ್ರೀಮತಿ ಕಲ್ಯಾಣಿ ದಂಪತಿಗಳ ಪುತ್ರರಾಗಿ ಜನಿಸಿದ ತಮಗೆ ಎಳೆವಯಸ್ಸಿನಿಂದಲೇ ಚಿತ್ರಕಲೆ, ಸಂಗೀತ, ಕಬಡ್ಡಿ, ಹಾಕಿ, ತಾಲೀಮು ಕಲೆಗಳಲ್ಲಿ ಅಪಾರ ಒಲುಮೆ. ಬಡತನದ ಬೇಗೆ ತಿಳಿದು ಬೆಳೆದ ತಾವು ಅನ್ಯರ ಬಡತನ ನಿರ್ವಹಣೆಗಾಗಿ ಕಾರ್ಯತತ್ಪರರಾಗಿರುವ ಬಗ್ಗೆ ನಮ್ಮೆಲ್ಲರಿಗೂ ಆದರ್ಶ. ಬೀಡಿ ಉದ್ದಿಮೆಯಲ್ಲಿರುವ ಬಡ ಕುಟುಂಬದವರ ಏಳಿಗೆಗಾಗಿ ಬೀಡಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸ, ಸ್ಕಾಲರ್ಶಿಪ್, ವಿಕಲಚೇತನ ಪೋಷಣ ಚಿತ್ತೆಗಾಗಿ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಭವಿಷ್ಯ ನಿಧಿಗಾಗಿ, ಮಾಸಿಕ ಪಿಂಚಣಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ತಾವು ಛಲಬಿಡದೆ ಹೋರಾಡಿ ಅರ್ಹರಿಗೆ ಸಕಾಲದಲ್ಲಿ ಸೌಲಭ್ಯಗಳು ಲಭಿಸುವವರೆಗೆ ಪ್ರಯತ್ನ ಪಟ್ಟಿದ್ದೀರಿ. ವಿಶೇಷವಾಗಿ ಸರಿಸುಮಾರು 4,300ರಷ್ಟು ಮೃತರ ಅಂತಿಮ ವಿಧಿವಿಧಾನಗಳನ್ನು ತಮ್ಮ ಕೈಯಾರೆ ಮಾಡಿರುವ ತಾವು ಸಂಪ್ರದಾಯಗಳ ಬಗ್ಗೆ ಸಮಯೋಚಿತ ಜ್ಞಾನ ಉಳ್ಳವರು. ಶಕ್ತರಲ್ಲದ ಕುಟುಂಬದವರಲ್ಲಿ ಮರಣ ಸಂಭವಿಸಿದರೆ ತಾವು ತಮ್ಮ ಕೈ ಖರ್ಚಿನಿಂದಲೇ ಅವರ ಕೊನೆಗಾಲದ ಕಾರ್ಯವಿಧಿಗಳನ್ನು ನೆರವೇರಿಸಿದ್ದೀರಿ. ಅಲ್ಲದೆ ಈ ಹಿಂದೆ ಚೆಂಬುಗುಟ್ಟೆಯಲ್ಲಿ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ವ್ಯವಸ್ಥೆ ಉಂಟು ಮಾಡಿದ ಬಡವರ ಬಂಧುವಾಗಿ ಸೇವೆ ಸಲ್ಲಿಸಿದವರು ನೀವು ಮಾಡಿದ ಸೇವೆಗಳ ಪಟ್ಟಿ ಮಾಡಿದರೆ ಓದಲು ಸಮಯ ಸಾಕಾಗಲಿಕ್ಕಿಲ್ಲ. ಇಂತಹ ಅನೇಕ ಸಮಾಜಮುಖಿ ಕಾರ್ಯವನ್ನು ಮಾಡಿದ ತಮ್ಮನ್ನು ಅಭಿನಂದಿಸುವುದೇ ನಿಮ್ಮೆಲ್ಲರ ಹೆಮ್ಮೆ. ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಆ ವೈದ್ಯನಾಥ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ನಾವು ಕೂಡ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಕಿರು ಪರಿಚಯವನ್ನು ನೀಡಿದ ವಾಣಿ ಸುನಿಲ್ ಇವರಿಗೆ ಧನ್ಯವಾದಗಳು. ಅತಿಥಿ ಗಣ್ಯರು ಸೇರಿ ಇವರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಎಲ್ಲರೂ ಕೂಡ ಕೈಗೂಡಿ, ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಎಲ್ಲರೂ ಕೂಡ ಕೈಗೂಡಿ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದ ಅದಿತ್ ಜೆ ಸುಲಾಯ, ಜಗತ್
ಬಾಂಬೆ ಸಿಟಿ, ವಾಗ್ವಿ ಡಿ ಕುಂದರ್ ಫಸ್ಟ್. ಸೆಕೆಂಡ್ ಧನ್ವಿತ್ SM. ದಾನ್ವಿ SN. ಥರ್ಡ್ ವಿಹಾನ್. ಥರ್ಡ್ ವಿಹಾನ್. ಮಕ್ಕಳು ರೆಡಿಯಾಗಿ ನಿಲ್ಲಿ. ಟೀಚರ್ ವಿಹಾನ್. ಸೆಕೆಂಡ್ ಇದಾದ್ ಮತ್ತು ದೀಕ್ಷ್. ಸೆಕೆಂಡ್ ಪ್ಲೇಸ್ ಇದಾದ್ ದೀಕ್ಷ್. ಥರ್ಡ್ ಸಜ್ವಿನ್. ಥರ್ಡ್ ಸಜ್ವಿನ್. ಬಕೆಟಿಗೆ ಬಾಲ್ ಹಾಕೋದು. ಫಸ್ಟ್ ಪ್ಲೇಸ್ ಸಿಮ್ರಾ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಇದಾದ್ ಅಂಡ್ ದಕ್ಷ್. ದೀಕ್ಷ್. ಥರ್ಡ್ ಪ್ಲೇಸ್ ಸಜ್ವಿನ್. ಪ್ಲೇಸ್ ಆಯಿಷಾ ಸ್ವಿಸ್. ಮಕ್ಕಳಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ನೀಡಿ. ಮಕ್ಕಳು ಎಷ್ಟು ಕಷ್ಟಪಟ್ಟು ಬಹುಮಾನವನ್ನು ಪಡೆದಿದ್ದಾರೆ. ಫಸ್ಟ್ ಪ್ಲೇಸ್ ಲೋಹಿತ್, ಸೆಕೆಂಡ್ ಪ್ಲೇಸ್ ಸಾರಾಂಶ್ ಕಿಶೋರ್, ಥರ್ಡ್ ಆಯಿಷಾ ಸ್ವಿಸ್ ಕೊಡಲಿದ್ದಾರೆ. ಸೆಕೆಂಡ್ ಮನೀಶ್. ಫಸ್ಟ್ ಪ್ಲೇಸ್ ಜಿಯಾ, ಸೆಕೆಂಡ್ ಮನೀಶ್. ರಿಧಿ. LKG ಮಕ್ಕಳ ಬಾಲ್ ಪಾಸಿಂಗ್. ಫಸ್ಟ್ ಪ್ಲೇಸ್ ರಿಧಿ, ಸೆಕೆಂಡ್ ಶ್ರೇಯಾಂಕ್. ಸೆಕೆಂಡ್ ಪ್ಲೇಸ್ ಶ್ರೇಯಾಂಕ್, ಥರ್ಡ್ ಜಿಯಾ. ಥರ್ಡ್ ಪ್ಲೇಸ್ ಗೋಸ್ ಟು ಜಿಯಾ. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ. ಫಸ್ಟ್ ಪ್ಲೇಸ್ ಗೋಸ್ ಟು ರಿಧಿ, ಸೆಕೆಂಡ್ ಪ್ಲೇಸ್ ಶ್ರೇಯಾಂಕ್, ಥರ್ಡ್ ಗೋಸ್ ಟು ಜಿಯಾ. ತರಗತಿಯ ಮಕ್ಕಳ ಬಲೂನ್ ಬ್ಲಾಸ್ಟಿಂಗ್. ಫಸ್ಟ್ ಲಿಹಾನ್. 1 ರಿಂದ 4ನೇ ತರಗತಿಯ ಬೆಲೂನ್ ಬ್ಲಾಸ್ಟಿಂಗ್ ಬಾಯ್ಸ್. ಫಸ್ಟ್ ಪ್ಲೇಸ್ ಲಿಹಾನ್, ಸೆಕೆಂಡ್ ಸಮಿತ್. ಸೆಕೆಂಡ್ ಪ್ಲೇಸ್ ಸಮಿತ್. ಗರ್ಲ್ಸ್ ಫಸ್ಟ್ ಗಿಯಾ, ಸೆಕೆಂಡ್ ಭೂಮಿಕಾ. ಹುಡುಗಿಯರ ಬೆಲೂನ್ ಬ್ಲಾಸ್ಟಿಂಗ್. ಫಸ್ಟ್ ಪ್ಲೇಸ್ ಗೋಸ್ ಟು ಗಿಯಾ, ಸೆಕೆಂಡ್ ಪ್ಲೇಸ್ ಭೂಮಿಕಾ. ಗಿಯಾ, ಸೆಕೆಂಡ್ ಪ್ಲೇಸ್ ಗೋಸ್ ಟು ಭೂಮಿಕಾ. ಎಂಟರಿಂದ 10ನೇ ತರಗತಿ. ಫಸ್ಟ್ ಹರ್ಷಿತ್, ಸೆಕೆಂಡ್ ಮಂಜು ಆರ್ಯ. ಫಸ್ಟ್ ಪ್ಲೇಸ್ ಹರ್ಷಿತ್, ಸೆಕೆಂಡ್ ಪ್ಲೇಸ್ ಮಂಜು ಆರ್ಯ. ಫಸ್ಟ್ ಪ್ಲೇಸ್ ಹರ್ಷಿತ್, ಸೆಕೆಂಡ್ ಪ್ಲೇಸ್ ಮಂಜು ಆರ್ಯ. ಸೆಕೆಂಡ್ ಡಿಂಪಲ್. ಬಾಂಬೆ ಸಿಟಿ 1 ರಿಂದ 4ನೇ ತರಗತಿ. ಫಸ್ಟ್ ರಿಷಬ್, ಸೆಕೆಂಡ್ ಲಿಹಾನ್. ಮುಂದಿನ ಬಹುಮಾನ ಕಾರ್ಯಕ್ರಮವನ್ನು ಸುಹನಾ ಜೆ ಉಚಿಲ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಫಸ್ಟ್ ಪ್ಲೇಸ್ ರಿಷಬ್, ಸೆಕೆಂಡ್ ಪ್ಲೇಸ್ ಲಿಹಾನ್. ಫಸ್ಟ್ ಗಾನ್ವಿ, ಸೆಕೆಂಡ್ ಭೂಮಿಕಾ. ಗರ್ಲ್ಸ್ ಫಸ್ಟ್ ಪ್ಲೇಸ್ ಗೋಸ್ ಟು ಗಾನ್ವಿ, ಫಸ್ಟ್ ಪ್ಲೇಸ್ ಗಾನ್ವಿ, ಸೆಕೆಂಡ್ ಪ್ಲೇಸ್ ಭೂಮಿಕಾ. ಫಸ್ಟ್ ಪ್ಲೇಸ್ ನಮಿತ್, ಸೆಕೆಂಡ್ ಪ್ಲೇಸ್ ಶಮಿತ್. ಸ್ಟ್ರಾ ತಲೆಗೆ ಇಡುವುದು. ಗರ್ಲ್ಸ್ ಫಸ್ಟ್ ದೀಪ್ತಿ, ಸೆಕೆಂಡ್ ವರ್ಷಿಣಿ. ಮುಂದಿನ ಬಹುಮಾನ ವಿತರಣೆಯನ್ನು ಸುಹನಾ ಜೆ ಉಚಿಲ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತಲೆಯಲ್ಲಿ ಸ್ಟ್ರಾ ಇಡುವುದು. ಇವಳು 40 ಸ್ಟ್ರಾವನ್ನು ತಲೆಯಲ್ಲಿ ಇಟ್ಟು ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ. ದೀಪ್ತಿ. ವರ್ಷಿಣಿ ಇವಳು 32 ಸ್ಟ್ರಾವನ್ನು ತಲೆಯಲ್ಲಿ ಇಟ್ಟಿದ್ದಾಳೆ. ಸ್ಟ್ರಾವನ್ನು ತಗೊಂಡು ಕೂಡ ಮನೆಗೆ ಹೋಗಿದ್ದಾರೆ. ವರ್ಷಿಣಿ
ಸೆಕೆಂಡ್ ಪ್ಲೇಸ್. 1 ರಿಂದ 4ನೇ ತರಗತಿ ರನ್ನಿಂಗ್ ರೇಸ್ ಬಾಯ್ಸ್ ಫಸ್ಟ್ ಲಿಹಾನ್, ಸೆಕೆಂಡ್ ಸಮಿತ್. 1 ರಿಂದ 4ನೇ ತರಗತಿಯ ಮಕ್ಕಳ ರನ್ನಿಂಗ್ ರೇಸ್. ಫಸ್ಟ್ ಪ್ಲೇಸ್ ಲಿಹಾನ್. ಶಮಿತ್. ಸೆಕೆಂಡ್ ಪ್ಲೇಸ್ ಶಮಿತ್. ಗರ್ಲ್ಸ್ ಫಸ್ಟ್ ತನ್ವಿ, ಸೆಕೆಂಡ್ ತ್ರಿಷಾ. ಹುಡುಗಿಯರ ರನ್ನಿಂಗ್ ರೇಸ್. ಪ್ರಥಮ ಬಹುಮಾನ ತನ್ವಿ, 2ನೇ ಬಹುಮಾನ ತ್ರಿಷಾ. ತನ್ವಿ, 2ನೇ ಬಹುಮಾನ ತ್ರಿಷಾ. ರನ್ನಿಂಗ್ ರೇಸ್ ಓಡಿದ್ದು ತ್ರಿಷಾ. ಬಹುಮಾನ ತಗೊಳ್ಳಿಕ್ಕೆ ಅವಳ ತಂಗಿ ಬರ್ತಾ ಇದ್ದಾಳೆ. ಮಕ್ಕಳೆಲ್ಲರೂ ಅವಳಿಗೆ ಪ್ರೋತ್ಸಾಹವನ್ನು ನೀಡಿ ಪುಟ್ಟ ಮಗು ವೇದಿಕೆಗೆ ಹೋಗಿದೆ. 5 ರಿಂದ 7ನೇ ತರಗತಿ ಫಸ್ಟ್ ವೈಭವ್, ಸೆಕೆಂಡ್ ಪ್ರೀತಮ್. 5 ರಿಂದ 7ನೇ ತರಗತಿ ಮಕ್ಕಳ ರನ್ನಿಂಗ್ ರೇಸ್. ಪ್ರಥಮ ಬಹುಮಾನ ವೈಭವ್. ವೈಭವ್. ಸೆಕೆಂಡ್ ಪ್ಲೇಸ್ ಪ್ರೀತಮ್. ಗರ್ಲ್ಸ್ ಫಸ್ಟ್ ವರ್ಷಿಣಿ, ಸೆಕೆಂಡ್ ಸ್ವರ್ಣಿಕಾ. ಹುಡುಗಿಯರ ರನ್ನಿಂಗ್ ರೇಸ್. ಪ್ರಥಮ ಬಹುಮಾನ ವರ್ಷಿಣಿ, 2ನೇ ಬಹುಮಾನ ಸ್ವರ್ಣಿಕಾ. ಪ್ರಥಮ ಬಹುಮಾನ ವರ್ಷಿಣಿ, ದ್ವಿತೀಯ ಬಹುಮಾನ ಸ್ಮರಣಿಕಾ. 8 ರಿಂದ 10ನೇ ತರಗತಿ ಫಸ್ಟ್ ಹರ್ಷಿತ್, ಸೆಕೆಂಡ್ ತೇಜಸ್. 8 ರಿಂದ 10ನೇ ತರಗತಿಯ ಬಹುಮಾನ ವಿತರಣೆ. ಪ್ರಥಮ ಬಹುಮಾನ ಹರ್ಷಿತ್. 8 ರಿಂದ 10ನೇ ತರಗತಿಯ ಹುಡುಗರ ರನ್ನಿಂಗ್ ರೇಸ್. ಪ್ರಥಮ ಬಹುಮಾನ ಹರ್ಷಿತ್, 2ನೇ ಬಹುಮಾನ ತೇಜಸ್. ಗರ್ಲ್ಸ್ ಫಸ್ಟ್ ಡಿಂಪಲ್, ಸೆಕೆಂಡ್ ಜೀವಿಕಾ. ಹುಡುಗಿಯರ ರನ್ನಿಂಗ್ ರೇಸ್. ಪ್ರಥಮ ಬಹುಮಾನ ಡಿಂಪಲ್, ದ್ವಿತೀಯ ಬಹುಮಾನ ಜೀವಿಕಾ. ಬಹುಮಾನ ಶೋಭಾ ಯಾದವ್. ಮ್ಯೂಸಿಕಲ್ ಚೇರ್. ಪ್ರಥಮ ಬಹುಮಾನ ಶೋಭಾ ಯಾದವ್. ಜೋರಾದ ಚಪ್ಪಳೆಯೊಂದಿಗೆ ಶೋಭಾ ಯಾದವ್ ಅವರಿಗೆ ಸೆಕೆಂಡ್ ಪ್ರೈಸ್ ದಿವ್ಯಾ. ಸೆಕೆಂಡ್ ಪ್ಲೇಸ್ ಗೋಸ್ ಟು ದಿವ್ಯಾ. ಮೂರು ಕಾಲಿನ ಓಟ ಫಸ್ಟ್ ಪ್ರೈಸ್ ದಿವ್ಯಾ. ಮೂರು ಕಾಲಿನ ಓಟ. ಪ್ರಥಮ ಬಹುಮಾನ ದಿವ್ಯಾ ಅಂಡ್ ಸೌಮ್ಯ. ಫಸ್ಟ್ ಪ್ರೈಸ್ ಮೀನಾಕ್ಷಿ. ಬಾಟಲಿಗೆ ಕೈಯಿಂದ ನೀರು ತುಂಬಿಸುವುದು. ಇವರು ಹೇಳ್ತಾ ಇದ್ರು ನಾನು ಆಟವೇ ಆಡುವುದಿಲ್ಲ ಹೇಳಿ. ಆಟ ಆಡಿದ ಕೂಡಲೇ ಪ್ರಥಮ ಬಹುಮಾನವನ್ನೇ ಗೆದ್ದುಕೊಂಡು ಬಂದಿದ್ದಾರೆ. ಬಾಟಲಿಗೆ ಕೈಯಿಂದ ನೀರು ತುಂಬಿಸುವುದು. ಪ್ರಥಮ ಬಹುಮಾನ ಮೀನಾಕ್ಷಿ. ಸೆಕೆಂಡ್ ಪ್ರೈಸ್ ಚೇತನ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಚೇತನ. ಅನ್ನು ಪದ್ಮನಾಭ ಇವರು ನಡೆಸಿಕೊಡಲಿದ್ದಾರೆ. ಫಸ್ಟ್ ಪ್ರೈಸ್ ಶ್ರೀಮತಿ. ಸ್ಟ್ರಾ ತಲೆಗೆ ಇಡುವುದು. ಪ್ರಥಮ ಬಹುಮಾನ ಶ್ರೀಮತಿ. ಪ್ರಥಮ ಬಹುಮಾನ ಶ್ರೀಮತಿ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಇವರು 78 ಸ್ಟ್ರಾವನ್ನು ತಲೆಯಲ್ಲಿ ಇಟ್ಟಿದ್ದಾರೆ. 3 ರೌಂಡ್ ಇತ್ತು. 3 ರೌಂಡ್ ಅಲ್ಲಿ ಕೂಡ ಇವರೇ ಪ್ರಥಮ ಸ್ಥಾನವನ್ನು ಪಡೆಯುತ್ತಾ ಫೈನಲ್ ಅಲ್ಲಿ ಕೂಡ ಇವರೇ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೆಕೆಂಡ್ ಪ್ರೈಸ್ ಪ್ರೀತಿಕಾ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಪ್ರೀತಿಕಾ. ಪ್ರಥಮ ಬಹುಮಾನ ದೀಪ್ತಿ. ಅದೇ ರೀತಿ ಇದರಲ್ಲಿ ದ್ವಿತೀಯ ಬಹುಮಾನ ಕೂಡ ನೀಡಲಾಗಿದೆ. ಇವಳು ಕೂಡ ಮಡಕೆಯನ್ನು ಸ್ವಲ್ಪ ಹೊಡೆದಿದ್ದಾಳೆ. ಧನ್ಯ. ಧನ್ಯ. ಶೋಭಾ ಯಾದವ್. ಫಸ್ಟ್ ಪ್ರೈಸ್ ಶೋಭಾ ಯಾದವ್. ವೃಷಭ್. ಪ್ರಥಮ ಬಹುಮಾನ ವೃಷಭ್. ಸೆಕೆಂಡ್ ಪ್ರೈಸ್ ಜೀವಿಕಾ ಎ. ದ್ವಿತೀಯ ಬಹುಮಾನ ಜೀವಿಕಾ ಎ. ಧನ್ಯ. ಪ್ರೋತ್ಸಾಹಕ ಬಹುಮಾನ ಧನ್ಯ ರಿಹಾನ್ ಅಲ್ಲ ಧನ್ಯ ಜೀವಿಕಾ ಶ್ಲೋಕ ಸಾತ್ವಿಕ ಸಾರ್ವಿಕ.
ಊರದಕ್ಕಲೆ ಸೇರಿದು ಮಲ್ತಿನ ಜನ ಅವಳ ಮಹಿಳೆಯರ ನೇತೃತ್ವದ ಮಲ್ತಿನ ಈ ಕಾರ್ಯಕ್ರಮಕ್ಕೂ ನಾನು ಸುರುಕಾದ ಒಂದನೇ ಸಲಸ ಒಟ್ಟಿಗೆ ಒಂಜಿ ಕಾಲಡೆ ನಮ್ಮ ಪೊಂಜನಕುಲ ಬಂಡ ಅಡಿಗೆದ ಕೋನೆ ಬಿಡ್ತು ಪಿದೈ ಬರ್ರೆ ಚೀಪನ್ಪನ ಒಂಜಿ ಸಮಯ ಇತ್ತು ಆ ಸಮಯ ಬದಲಾವಣೆ ಆಯರ ಕಾರಣ ಅಲ್ಲ ಮುಲ್ಪದ ಆಕುಲಿತ್ತೆ ಪಂಡಲೆಕನಿ ಒಂಜಿ ಆರ್ಥಿಕ ಬೆಳವಣಿಗೆ ವಾರೀತಿರು ಬತ್ತೇನೊಂಡ ಈ ಊರುಡು ಭಾರಿ ಜನ ಬೀಡಿ ಕಟ್ಟುನ ಹಾಕುಲಿತ್ತೇರು ಆ ಬೀಡಿ ಕಟ್ಟುನ ಪೊಂಜನಕಲ ಕೈಟ್ ನಾಲ್ ಕಾಸು ಬತ್ತಿನೊಡಕ್ಕ ಅಕ್ಕಲ ಜೋಕ್ಲು ವಿದ್ಯಾಭ್ಯಾಸ ಕಲ್ಪನೆ ಅಂತ ಹೇಳಕ್ಕ ಅವೇ ಇತ್ತೆರಡನೇ ತಲೆಮಾರದ ಜೋಕು ಮತ್ತು ಉಳ್ಳೇರು ಕಲ್ತನಕಲು ಅಕ್ಕಲ್ಲ ದುಂಬದ ತಲೆಮಾರದಕ್ಕಲ್ಲ ರೆಡ್ ಪಾಲದಕ್ಕಲ್ಲ ಇಟ್ಟದ್ದು ಮಲ್ಪಣಂಚಿನ ಈ ಕಾರ್ಯಕ್ರಮ ಆ ಒಂಜಿ ಎರಡನೇ ತಲೆಮಾರದ ಜೋಕ್ಲು ಕಲ್ತದ ವಿದ್ಯಾಭ್ಯಾಸಗಳು ಮುಂದುವರಿಯಿದೆ ಬೇತೆ ಬೇತೆ ಬೇಲೆಡೆ ಸೇರುಡಿದ್ದಿತ್ತಲ್ಲ ಅಕ್ಕಳಿಗೆ ಆನಿ ವಿದ್ಯಾಭ್ಯಾಸ ಕೊಡದು ತಿಕ್ಕೊಂದಿತ್ತನ ಸ್ಕಾಲರ್ಶಿಪ್ಪು ಅವು ಬಹಳ ಮುಖ್ಯವಾದಿತ್ತು ಆ ಒಂಜಿ ಸ್ಕಾಲರ್ಶಿಪ್ಪು ತಿಕ್ಕೊಂಡು ಪನ್ಪಣ ಏರಿಯಾಗ ಗೊತ್ತಿದ್ದಾಳೆ ಆ ಪೊರ್ತುಡು ಇಂಕು 1981 ಸೇರಿದಿಂಚ ಈ ಒಂಜಿ ಸ್ಕಾಲರ್ಶಿಪ್ಪು ಮಾತೆರೆಗಳ ಬೀಡಿ ಕಾರ್ಮಿಕರಿಗೆ ತಿಕ್ಕೊಂಡು ಪನ್ಪಣ ಬಹಳ ಪ್ರಯತ್ನ ಮಾಡ್ತದೆ ಮುಲ್ಪ ವರ್ಷೋಡು 7,000 ಜೋಕ್ಲಿಗೆ ಸ್ಕಾಲರ್ಶಿಪ್ ಬರೆದು ಕೊಡ್ತಾನ ಆಯ್ತು ಒಂಜಿ ಪ್ರಭಾವ ಇನ್ನು ಓಡಿ ಮುಟ್ಟ ಪಂಡ ಜೋಕ್ಲು ಕಲ್ತದ್ದು ವಿದ್ಯಾಭ್ಯಾಸ ಮುಂದುವರಿಯೋಣ ಸ್ಥಿತಿ ಬರ್ತದೆ ಒಂಜಿ ಜನ್ರೇಷನ್ ಬದಲಾವಣೆ ಆದ ಅಕ್ಕ ಒಂಜಿ ಸ್ಥಿತಿಗತಿ ಬದಲಾವಣೆ ಆಪಂಚಿನ ಸ್ಥಿತಿಗೆ ಎತ್ತದಲ್ಲಿ ಯಾನ್ ಪಣ್ಣೆ ಸುರುಕು ಪಂಡ್ಲೆಕನೆ ಪೊಂಜನಕಲು ಅಡಿಗೆದ ಕೋನಡಿತನಕಲು ಇನ್ನು ಪಿದೇ ಬೈದೇರಿ ಪಿದೇ ಬೈತದ ಓಡಿ ಮುಟ್ಟ ಇದ್ದಾರೆ ಪಂಡ ಒಂಜಿ ಕಾರ್ಯಕ್ರಮ ಕೊರ್ಪನಾಡಿ ಮುಟ್ಟ ಈ ಊರು ಒಂಜಿ ಹಳ್ಳಿ ಪ್ರದೇಶಗಳು ಇತ್ತಿನ ಜನ ಒಂದೇ ವಿದ್ಯಾಭ್ಯಾಸ ಪಿರವರಿತಿತ್ತಿನ ಜಾಗೆ ಅಂಚೆ ಇತ್ತಿನಲ್ಲ ಮುಲ್ಪದ ಪಂಜನಕಲು ಇನ್ನು ಹೊಸ ಜನ್ರೇಷನ್ ವಿದ್ಯಾಭ್ಯಾಸ ಕಲ್ತದೆ ದುಮ್ಮದ ಜನ್ರೇಷನ್ ವಿದ್ಯಾಭ್ಯಾಸ ಇಚ್ಚಿನಲ್ಲ ಅಕ್ಕಲ ಮುಕ್ಕಲ ಒಟ್ಟಿಗೆ ಸೇರಿದು ಇನ್ನು ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲೇರಿ ನೀಡಿತ್ತೆ ಸಾಧಾರಣ ಅರ್ಧವಸಿ ಜನ ಅಕ್ಕಲ ಜೋಕ್ಲು ವಾಲೆಲು ಅಕ್ಕಲು ಪ್ರೈಸ್ ಪಡೆದು
ಮೂಲ ಅಕ್ಲ ಪ್ರತಿಭೆನ ತೋರಿಸ್ಬಾರ್ದು ಅಕ್ಲಿಗೆ ಆ ಪ್ರತಿಭೆನು ತೋರಿಸ್ಪಾರ ಒಂಜಿ ಅವಕಾಶ ಕೊಟ್ಟಂಚಿನ ಒಂಜಿ ವೇದಿಕೆ ಅಂಜನೆ ಮುಲ್ಪ ಎರಡು ಮೂಜ್ಜಿಯನ್ನು ಗುರುತಿಸಾದು ಬಹುಶಃ ಕರ್ನ ವರ್ಷ ಏನನ್ನು ಬರ್ರ ಬಣ್ಣ ಇತ್ತೀರಿ ಇರನ್ನ ಒಂಜಿ ಗೌರವಿಸ ಬಣ್ಣ ಕೊಡು ಅಲ್ಲಿ ಇಂಕ ಕರ್ನ ಬರ್ರ ಸಾಧ್ಯ ಆದಿಸಿ ಅಲ್ಲಿ ಈ ವರ್ಷ ಕೂಡ ನೆನಪು ಇದು ಅಕ್ಲು ಲೇಯ್ತೀರಿ ಅಂಜ ಎಂಕ್ಲೆ ಮೂಜ್ಜಿಯನ್ನು ಮುಲ್ಪ ಎಂಕ್ಲ ಒಂಜಿ ಸೇವೆನು ಗುರುತ ಮಲ್ತದ್ದು ಎಂಕ್ಲಿಗೆ ಗೌರವ ಕೊಡ್ತೀರಿ ಅಂಚ ಈ ಗೌರವ ಕೊಡ್ತನ ವೇದಿಕೆ ಐಟು ಮುಖ್ಯ ಏರು ತೂನಗ ಅವು ಮಹಿಳಾ ಮಂಡಲ ಶ್ರೀ ವೈದ್ಯನಾಥ ಮಹಿಳಾ ಬಳಗ ಪನ್ಪಣ ಒಂದು ಹೊಸ ತಾತ ಪುಟ್ಟಿನಾಡಲ್ಲ ಅಕ್ಲಿಗೆ ಇಂಚಿನ ಮಾತು ಒಂಜಿ ಯೋಚನೆ ಬತ್ತಿನ ಈ ಊರ್ದ ಒಂಜಿ ಬೆಳವಣಿಗೆಗೆ ಎಡ್ಡೆ ಪ್ರೋತ್ಸಾಹ ಕೊರ್ಪಣಂಚಿನ ಒಂಜಿ ಯೋಚನೆ ಅಂಚದ ಅಕ್ಲಿಗೆ ಅಭಿನಂದನೆ ಸಲ್ಲಿಸೊಂದು ಎಂಕ್ಲಿಗೆ ಈ ಗೌರವ ಸಲ್ಲಿಸಾಯಿನ ಐಕ್ ಪ್ರಮುಖವಾದ ಕಾರಣ ಸರ್ತಿ ಪದ್ಮನ್ನಿ ರೈತಿ ಇತ್ತೇರಿ ಪದ್ಮನ್ನಿ ಎಲ್ಲ ಸೇರಿದು ಮಲ್ತೇನೋ ಈ ಕೂಟದ ವ್ಯವಸ್ಥೆಗೆ ನಾನು ಸರ್ವತ ಅಭಿನಂದನೆ ಸಲ್ಲಿಸೋದು ಎಲ್ಲರ ಪಾತ್ರಗಳ ಇಡೀ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಅಧ್ಯಕ್ಷರಿಗೆ ನಮ್ಮ ವೀಣಾ ನಮ್ಮ ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಗೌರವ ಅಧ್ಯಕ್ಷರಾದ ವನಜಕ್ಕ ಇವರಿಗೆ ಜಯಶ್ರೀ ಇವರು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಶ್ರೀ ವೈದ್ಯನಾಥ ಮಹಿಳಾ ಬಳಗ ಉಳ್ಳಾಳಬೈಲ್ ಇದರ ಸಲಹೆಗಾರರಾಗಿರುವ ನಾರಾಯಣಯು ಇವರಿಗೆ ಕುಸುಮ ಎಸ್ ಗಟ್ಟಿ ಇವರು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಮಲ್ಲಿಕಾ ಇವರು ಹೋಗಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಬಾಬು ಪಿಲ್ಲರ್ ಇವರಿಗೆ ಪದ್ಮನಾಭ್ ಇವರು ಹೋಗಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಹಕಾರವನ್ನು ನೀಡಿದ ಜಗದೀಶ್ ಆಂಚನ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಗದೀಶ್ ಆಂಚನ್ ಇದರ ಅಧ್ಯಕ್ಷರಾಗಿರುವ ರಾಜಶ್ರೀ ಇವರಿಗೆ ನಾವು ಸಂಘದ ಪರವಾಗಿ ಒಂದು ಕಿರುಕಾಣಿಕೆಯನ್ನು ನೀಡಲಿದ್ದೇವೆ. ಅವರಿಗೆ ಸಂಘದ ಸದಸ್ಯರೆಲ್ಲ ಸೇರಿ ಸನ್ಮಾನವನ್ನು ನೀಡಲಿದ್ದಾರೆ. ನಮ್ಮ ಜಗದೀಶ್ ಆಂಚನ್ ಇವರಿಗೆ ನಿರ್ಮಲಾ ಇವರು ಹೋಗಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕೂಡ ನಮಗೆ ಒಳ್ಳೆ ರೀತಿಯ ಪ್ರೋತ್ಸಾಹವನ್ನು ನೀಡಿ ನಮ್ಮ ಶ್ರೀ ವೈದ್ಯನಾಥ ಮಹಿಳಾ ಬಳಗ ಉಳ್ಳಾಳಬೈಲ್ ಇದರ ವರ್ಷದ ವಾರ್ಷಿಕೋತ್ಸವಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಈ ವರ್ಷ ಬರಲೇಬೇಕು ಹೇಳಿ ಅಲ್ಲಿ ಜಗಳ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಒಂದು ಪುಟ್ಟ ಮಗು ಬೆಳಿಗ್ಗೆ ನಾವು ಎಷ್ಟು ಹೊತ್ತಿಗೆ ಇಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿಂದ ಕೊನೆ ತನಕ ನಮ್ಮೊಟ್ಟಿಗೆ ಇದ್ದಾಳೆ. ಅವಳಿಗೆ ಒಂದು ನಾವು ಸಣ್ಣ ಸ್ಮರಣಿಕೆಯನ್ನು ನೀಡಬೇಕಾಗಿ ನಿರ್ಧರಿಸಿದ್ದೇವೆ. ಭುವಿಕಾ ಅವಳಿಗೂ ಕೂಡ ನಾವು ಸಂಘದ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡಲಿದ್ದೇವೆ.
ಸೊಲ್ಯೂಷನ್ಸ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಕಲಾಭಿಮಾನಿ ಮತ್ತು ಭರತನಾಟ್ಯಂ ಕಲಾವಿದೆಯಾಗಿದ್ದು ತನ್ನ ಜೂನಿಯರ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ದಾಳೆ. ಸುಹನಾ ಉಚಿಲ್, ವಿದುಷಿ ಗೀತಾ ಸರಳಾಯ ಮತ್ತು ವಿದುಷಿ ರಶ್ಮಿ ಸರಳಾಯ ನೃತ್ಯ ಭಾರತಿ ಕದ್ರಿ ಅವರ ವಿದ್ಯಾರ್ಥಿನಿ. ಉಚಿಲ್ ಇವರು ಜನವರಿ 2023ರಲ್ಲಿ ಬಿರ್ಲಾ ವಿಶ್ವವಿದ್ಯಾನಿಲಯದಿಂದ ಮ್ಯಾನೇಜ್ಮೆಂಟ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ.